ಪ್ರತಿಷ್ಠಿತ ಆಪಲ್ ಮೊಬೈಲ್ ಕಂಪನಿಯ ಕಳಪ ಸೇವೆ ಹಾಗೂ ಗ್ರಾಹಕರ ಜೊತೆ ಉಡಾಫೆಯ ವರ್ತನೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಯ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಹಾಗೂ ಗ್ರಾಹಕರು ಜಂಟಿಯಾಗಿ ಕಂಪನಿ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಮಂಗಳೂರು ನಗರದ ಬಲ್ಮಠದ ಮೆಪಲ್ ಎಕ್ಸ್ ಶೋರೂಮ್ ಮುಂದೆ ಪ್ರತಿಭಟನೆ ನಡೆಸಿ ಬಳಿಕ ಮಿನಿ ವಿಧಾನಸೌಧದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ. ಲಕ್ಷಾಂತರ ರೂಪಾಯಿ ನೀಡಿ ಆಪಲ್ ಮೊಬೈಲ್ ಖರೀದಿಸಿದ ಗ್ರಾಹಕರಿಗೆ ಕಂಪನಿ ಮೋಸ ಮಾಡ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದಾಗ ಮೊಬೈಲ್ ಸ್ಕ್ರೀನ್ ಹಾಳಾಗ್ತಾ ಇದ್ದು, ಇದಕ್ಕೆ ಕಂಪನಿ ಯಾವುದೇ ಪರಿಹಾರ ಸೂಚಿಸಿಲ್ಲ. ಮೊಬೈಲ್ ಬದಲಾಯಿಸಿಕೊಡದೆ ಗ್ರಾಹಕರ ಜೊತೆ ಸರಿಯಾಗಿ ವರ್ತಿಸಿದ ಕಂಪನಿ ಸಿಬ್ಬಂದಿ ಉಡಾಫೆಯಾಗಿ ವರ್ತಿಸುತ್ತಾರೆ ಅನ್ನೋ ಆರೋಪ ಮಾಡಲಾಗಿದೆ. ಹೀಗಾಗಿ ಉಡುಪಿ ಹಾಗೂ ಮಂಗಳೂರು ಆಪಲ್ ಸರ್ವಿಸ್ ಸೆಂಟರ್ ಬದಲಾಯಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೊಬೈಲ್ ಅಸೋಸಿಯೇಷನ್ ಇದರ ವತಿಯಿಂದ ನಾವೊಂದು ಇವತ್ತು ಆ್ಯಪಲ್ ಕಂಪನಿಯ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಏರ್ಪಡಿಸಿದೆವು. ಅದೇ ಏನು ಅಂತ ಹೇಳಿದರೆ, ಇವರ ಕಳಪೆ ಸರ್ವಿಸು ಹಾಗೂ ಅವರ ಉಡಾಫೆ ಉತ್ತರಗಳಿಗೆ ನಾವು ಬೇಸತ್ತು ಇವತ್ತು ನಾವು ಬೀದಿಗಿಳಿದಿದ್ದೇವೆ ಗ್ರಾಹಕರಿಗೆ ಬೇಕಾಗಿ. ಯಾಕೆಂತ ಹೇಳಿದರೆ, ಒಂದು ಗ್ರಾಹಕ 75-80 ಸಾವಿರ ರೂಪಾಯಿ ಕೊಟ್ಟು 1-1.5 ಲಕ್ಷ ರೂಪಾಯಿವರೆಗೆ ಹ್ಯಾಂಡ್ಸೆಟ್ಟನ್ನು ತಗೊಂಡು 1 ವರ್ಷ ಕಳೆದ ನಂತರ ಅವರ ಸಾಫ್ಟ್ವೇರ್ ಅಪ್ಡೇಟ್ ಆದ ನಂತರ ಅದರಲ್ಲಿ ಗ್ರೀನ್ ಲೈನ್ ಇಶ್ಯೂ ಬರುವಂಥದ್ದು, ಡಿಸ್ಪ್ಲೇ ಆಫ್ ಆಗುವಂಥ ಹಲವು ಪ್ರಾಬ್ಲಮ್ಗಳಿತ್ತು. ಇದನ್ನು ನಾವು ನಮ್ಮ ವಿತರಕರಾದ ಅವರ ಹತ್ರ ಹೇಳುವಾಗ ಹಾಗೂ ಸರ್ವಿಸ್ ಸೆಂಟ್ರಲ್ಲಿ ಹೇಳುವಾಗ ಇದಕ್ಕೆ ಯಾವುದೇ ಒಂದು ಇದನ್ನು ನೀಡದೆ, ಉತ್ತರಗಳನ್ನು ನೀಡದೆ ಗ್ರಾಹಕರನ್ನು ಒಂದು ಬೇಜವಾಬ್ದಾರಿಯಿಂದ ಉತ್ತರಿಸ್ತಾ ಇದ್ದರು. ಹಾಗೆ ಇದನ್ನು ನಾವು ಮನಗಂಡು ಇವತ್ತು ಈ ಬೀದಿಗೆ ಇಳಿದಿದ್ದೇವೆ ನಾವು ಈ ಹೋರಾಟಕ್ಕೆ. ಇದರಲ್ಲಿ ನಮಗೆ ಒಂದು ಯಶಸ್ಸು ಕಾಣುವಂಥ ಒಂದು ಇದು ಮುನ್ಸೂಚನೆ ಬಂದಿದೆ. ಇನ್ನೇನು ಅಂತೇಳಿ ನೋಡಬೇಕು. ಇದರಲ್ಲಿ ನಮಗೆ ಯಾವುದೇ ಸಿಕ್ಕದಿದ್ದರೆ ನಾವು ರಾಜ್ಯಾದ್ಯಂತ ಇದರ ಹೋರಾಟವನ್ನು ಮುಂದುವರಿಸ್ತೇವೆ. ಆ್ಯಪಲ್ ಸೆಟ್ಟನ್ನು ತೊಗೊಂಡು ಸರ್ವಿಸ್ ಸೆಂಟ್ರಿಗೆ ಹೋದರೆ ಸರ್ವಿಸ್ ಸೆಂಟರ್ನಲ್ಲಿ ಗ್ರಾಹಕರಿಗೆ ಅದನ್ನು ಚೆಕ್ ಮಾಡಲಿಕ್ಕೆ ಅಂತೇಳಿ ಒಂದಿಷ್ಟು ಶುಲ್ಕವನ್ನು ಕಲೆಕ್ಟ್ ಮಾಡ್ತಾರೆ. ತದನಂತರ ಚೆಕ್ ಮಾಡಿದ ಮೇಲೆ 30,000 ಆಗ್ತದೆ, 35,000 ಆಗ್ತದೆ ಅಂತೇಳಿ ಗ್ರಾಹಕರನ್ನು ಲೂಟುವಂಥ ಸಂಪೂರ್ಣ ಯೋಜನೆಯನ್ನು ಸರ್ವಿಸ್ ಸೆಂಟರ್ ಅವರು ಇಟ್ಟುಕೊಂಡಿದ್ದಾರೆ. ಇದನ್ನು ನಿಜವಾಗಿ ಅವರು ಫ್ರೀಯಾಗಿ ಉಚಿತವಾಗಿ ಮಾಡಿಕೊಡಬೇಕು. ಉಚಿತವಾಗಿ ಮಾಡಿಕೊಡ್ತಾ ಇಲ್ಲ. ಸರ್ವಿಸ್ ಸೆಂಟರ್ನ ಕಳಪೆ ಸರ್ವಿಸ್ನಿಂದಾಗಿ ನಾವಿವತ್ತು ನಮ್ಮ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಿಟ್ಟು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಆ್ಯಪಲ್ನಲ್ಲಿ ಬಂದಿದೆ. ನಾವು ಈ ಪ್ರತಿಭಟನೆ ಮೂಲಕ ಆ್ಯಪಲ್ ಕಂಪನಿಗೆ ಹೇಳೋದೇನಂತ ಹೇಳಿದರೆ, ನಮಗೆ ಇಂಡಿಪೆಂಡೆಂಟ್ ಆದಂಥ ಸರ್ವಿಸ್ ಸೆಂಟ್ರನ್ನು ಮಾಡಿಕೊಡಬೇಕು. ಯಾವುದೇ ಸೇಲ್ಸ್ ಕೌಂಟರ್ನ ಒಳಗಡೆ ಸರ್ವಿಸ್ ಸೆಂಟರ್ ಇರಬಾರ್ದು. ಇಂಡಿಪೆಂಡೆಂಟ್ ಆದಂಥ ಸರ್ವಿಸ್ ಸೆಂಟ್ರನ್ನು ನಮಗೆ ಮಾಡಿಕೊಡಬೇಕು. ಹಾಗೂ ಗ್ರಾಹಕರಿಗೆ ಹಾಕುವಂಥ ಶುಲ್ಕಗಳನ್ನು ಯಾವ ಶುಲ್ಕಗಳನ್ನು ಹಾಕಬಾರ್ದು. ಹಾಗೆ ಯಾರಿಗೆಲ್ಲ ಸ್ಕ್ರೀನ್ ಬ್ಲ್ಯಾಂಕ್ ಆಗಿದೆ, ಡಿಸ್ಪ್ಲೇ ಬ್ಲ್ಯಾಂಕ್ ಆಗಿದೆ, ಆ ಎಲ್ಲ ಹ್ಯಾಂಡ್ಸೆಟ್ಗಳಿಗೆ ಉಚಿತವಾಗಿ ಡಿಸ್ಪ್ಲೇಯನ್ನು ಬದಲಿಸಿ ಕೊಡಬೇಕು ಅಂಥೇಳಿ ನಾವು ಇವತ್ತು ಅಸೋಸಿಯೇಷನ್ನ ಮೂಲಕ ನಾವು ಮನವಿ ಇಡ್ತಾ ಇದ್ದೇವೆ.